ಎಲ್ಲ ಕಡೆಯಲ್ಲಿ ದೇವರಿಗೆ ರಾಜಗೋಪುರಗಳು ಇರುವುದಿಲ್ಲ. ಒಂದು ರಾಜಗೋಪುರ ನಿರ್ಮಾಣ ಆದರೆ ಆ ಊರಿನ ಸಮೃದ್ಧಿ ನಮಗೆ ಎತ್ತಿ ಕಾಣ್ತದೆ. ಅಂದರೆ ಒಂದು ಊರಲ್ಲಿ ರಾಜಗೋಪುರ ಇರುವಂಥ ದೇವಸ್ಥಾನ ಇದ್ದರೆ ಆ ಊರು ಸಮೃದ್ಧಿ ಆಗಿದೆ ಅಂತ ಬಲ್ಲವರು ಹೇಳಿದ್ದನ್ನು ನಾವೆಲ್ಲ ಕೇಳಿಕೊಂಡಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಹರಿಹರ ಇರುವಂಥ ಒಂದೇ ಕ್ಷೇತ್ರ ಅಂತ ಕೇಳಿದರೆ ಅದು ಜನಾರ್ದನ ಸ್ವಾಮಿ ಹಾಗೂ ಮಂಜುಳೇಶ ಇರುವಂಥ ದೇವಸ್ಥಾನ ಅಂತ ಕೇಳಿದರೆ ಅದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ. ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ರಥ ಬೀರು ಇರುವಂಥ ದೇವಸ್ಥಾನ ಯಾವುದು ಅಂತ ಕೇಳಿದರೆ ಅದು ಜನಾರ್ದನ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ದೇವರ ಮುಖವನ್ನು ಅಲ್ಲಿ ಅಶ್ವತ್ಥ ಕಟ್ಟ ನಿಂತು ನೋಡಿ 1 ಕಿಲೋಮೀಟರ್ ನೋಡಿ ದೇವರ ಆರತಿಯನ್ನು ಅಲ್ಲಿಂದ ನೀವು ನೋಡ್ಬೋದು. ದೇವರ ಗರ್ಭಗುಡಿಯಲ್ಲಿ 2 ಕಲ್ಲುಗಳನ್ನು ಜಾಯಿಂಟ್ ಮಾಡಿದ್ದಾರೆ. ಅದು ನಾಗನ ರೂಪವನ್ನು ಬಂದು ನೋಡಿದ್ದೀರಿ. ಅದು ಎಲ್ಲಿ ಅಂತ ಕೇಳಿದರೆ ಜನಾರ್ದನ ಸ್ವಾಮಿ ಎದುರಲ್ಲೇ ಇದೆ. ಅದು ಧರ್ಮಸ್ಥಳ ಧರ್ಮ ದೇವತೆಗಳು ಇಲ್ಲಿಯ ಜಾತ್ರೋತ್ಸವವನ್ನು ದೇವರ ರಥೋತ್ಸವವನ್ನು ಮಾಡುವಾಗ ರಥದಲ್ಲಿ ಕೂತುಕೊಂಡು ರಥೋತ್ಸವ ನಡೆಯುವಾಗ ಅಲ್ಲಿನ ಧರ್ಮದೇವಗಳು ಇಲ್ಲಿಗೆ ಬರ್ತಾರೆ ಅಂತ ಪ್ರತೀತಿ ಇದೆ. ಈಗಲೂ ಆ ಪ್ರತೀತಿ ನಡೀತಾ ಇದೆ. ಉಜಿರೆ ಗ್ರಾಮದ ಪ್ರತಿಯೊಂದು ಮನೆಗೂ ಯಾವುದೇ ಜಾತಿ ಇರಲಿ, ವರ್ಗ ಇರಲಿ, ಮತ ಇರಲಿ, ಪಂಗಡ ಇರಲಿ, ಯಾವುದನ್ನು ನಾವು ಭೇದ ಮಾಡದೆ ಎಲ್ಲರ ಮನೆಯ ಬಾಗಿಲಿಗೆ ಹೋಗಿ ಅವರಿಗೆ ಈ ನಿರ್ಮಾಣದ ಏನು ಮಾಹಿತಿ ಇದೆ ಅದನ್ನು ಕೊಟ್ಟಿದ್ದೇವೆ. ಇದೀಗ ನಮ್ಮ ತಾಲೂಕಲ್ಲಿ ಎಲ್ಲೆಂದರಲ್ಲಿ ಮುಖ್ಯವಾಗಿ ಉಜಿರೆಯ ಸುತ್ತಮುತ್ತ ಒಂದು ದೊಡ್ಡ ಬ್ಯಾನರ್ ನಮಗೆ ಕಾಣಸಿಗುತ್ತೆ. ಅದುವೇ ಉಜಿರೆ ಬ್ರಹ್ಮ ಕಲಶೋತ್ಸವ. ನಿಜವಾಗ್ಲೂ ಹೌದು, ಇದೇ ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶ ಆಗೋಕ್ಕಿದೆ. ಅದರ ಜೊತೆಗೆ ಬೃಹತ್ ಆಗಿರುವಂತಹ ವಿಜಯ ಗೋಪುರ ಲೋಕಾರ್ಪಣೆ, ಅದರ ಜೊತೆಗೆ ಬ್ರಹ್ಮರಥದ ಸಮರ್ಪಣೆ ಕೂಡ ಆಗೋಕ್ಕಿದೆ. ಎಸ್, ನಾವೆಲ್ಲರೂ ಕೂಡ ಬಹಳ ಉತ್ಸುಕದಿಂದ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ದಿನ ಇದು. ಒಂದೊಂದಲ್ಲ 3 ಮಹತ್ವದ ಕಾರ್ಯಕ್ರಮ ಈ ಒಂದು ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಆಗೋಕ್ಕಿದೆ. ಇದೀಗ ನಾವು ಇದೇ ಒಂದು ಜಾಗದಲ್ಲಿ ಇದ್ದೀವಿ, ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ. ಈಗ ನೋಡ್ತಾ ಇರ್ಬೋದು ಈ ಒಂದು ರಾಜಗೋಪುರ, ವಿಜಯ ಗೋಪುರ ನಮ್ಮ ತಾಲೂಕಲ್ಲಿ ಎಲ್ಲೂ ಕೂಡ ಇಲ್ಲ ಅಂತಹ ಒಂದು ಬಹಳ ದೊಡ್ಡದಾಗಿರುವಂತಹ, ಬಹಳ ಸುಂದರವಾಗಿರುವಂತಹ, ಬಹಳ ಆಕರ್ಷಕವಾಗಿರುವಂತಹ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ವಿಜಯ ಗೋಪುರ ಲೋಕಾರ್ಪಣೆಗೆ ಸಿದ್ಧವಾಗ್ತಾ ಇದೆ. ಈ ಒಂದು ರಾಜಗೋಪುರದ ಉಸ್ತುವಾರಿ ವಹಿಸ್ಕೊಂಡಂಥವರು ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಶಶಿಧರ್ ಶೆಟ್ಟಿ ಬರೋಡ ಎಲ್ಲಿದ್ದಾರೋ ಅಲ್ಲಿ ಅದ್ಭುತವಾದ ಕೆಲಸ ಆಗುತ್ತೆ ಅಂತ. ಅದಕ್ಕೆ ಒಂದು ಸಾಕ್ಷಿಯಾಗಿ ಈ ರಾಜಗೋಪುರ ಇರುವಂಥದ್ದು. ಮುಖ್ಯವಾಗಿ ಬೆನಕ ಕನ್ಸ್ಟ್ರಕ್ಷನ್, ಉಜಿರೆಯ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಅವರು ಪ್ರಪ್ರಥಮರಿಗೆ ಇಂತಹ ಒಂದು ರಾಜಗೋಪುರದ ಒಂದು ಮುಂದಾಳತ್ವ ವಹಿಸಿಕೊಂಡು ಅದರ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಈ ರಾಜಗೋಪುರ ನಿರ್ಮಾಣ ಮಾಡಿರುವಂಥದ್ದು. ಅರ್ಧ ಭಾಗದಲ್ಲಿ ಶಿಲ್ಪಕಲೆಯನ್ನು ಯೂಸ್ ಮಾಡೋದು, ಕಲ್ಲನ್ನು ಯೂಸ್ ಮಾಡಿಕೊಂಡು ಕೆತ್ತನೆ ಮಾಡಲಾಗಿದೆ. ಅನಂತರವಾಗಿ ಮೇಲ್ಗಡೆ ಇರುವಂತಹ ಅಂತಸ್ತಿನ ಪ್ರಕಾರ ಇರುವಂತಹ ಆ ಗೋಪುರವನ್ನು ಸಿಮೆಂಟ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಒಂದು ರಾಜಗೋಪುರ 52 ಅಡಿ ಎತ್ತರ ಇದೆ, 28 ಅಡಿಯಷ್ಟು ಅಗಲ ಇದೆ. ಅಷ್ಟು ಅಗಲದಲ್ಲಿ ಅಷ್ಟು ಎತ್ತರದಲ್ಲಿ ಈ ರಾಜಗೋಪುರ ನಿರ್ಮಾಣ ಆಗಿರುವಂಥದ್ದು. ಇನ್ನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಬಹಳ ದೊಡ್ಡದಾಗಿರುವಂತಹ ಉಜಿರೆಯ ಬ್ರಹ್ಮ ಕಲಶೋತ್ಸವ ಆಗೋಕ್ಕಿದೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ. ಅಲ್ಲಲ್ಲಿ ಸಭೆಗಳು, ಮೀಟಿಂಗ್ಗಳು ಆಗ್ತಾ ಇದೆ. ಯಾವ ಥರ ಎಲ್ಲ ಪ್ರೋಗ್ರಾಮ್ ಆಗಬೇಕು, ಯಾವ ಥರ ಎಲ್ಲ ವ್ಯವಸ್ಥೆನೇ ಕಲ್ಪಿಸಬೇಕು, ಎಲ್ಲದ ಕೂಡ ಸಭೆ ಆಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯ್ಕ್ ಇದ್ದಾರೆ. ಇನ್ನು ಆಗಲೇ ಹೇಳಿದ ಹಾಗೇನೆ ಈ ವಿಜಯ ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಶಶಿಧರ್ ಶೆಟ್ಟಿ ಬರೋಡ ಇದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಇದರ ಒಂದು ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರಾಗಿರುವಂಥ ಶರತ್ಕೃಷ್ಣ ಪಡ್ಬೆಟ್ನಾಯಿ ಅವರು ಕೂಡ ಹಾಗೆಯೇ ಈ ಪ್ರಾರಂಭದಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಅವರು ತಮ್ಮದೇ ಒಂದು ಕುಟುಂಬದ ಎಲ್ಲರೂ ಕೂಡ ಸೇರಿಕೊಂಡು ಬಹಳ ಮಹತ್ವವನ್ನು ಕೊಟ್ಟಿರುವಂಥವರು, ಇದಕ್ಕೋಸ್ಕರ ದುಡಿದಂಥವರು. ಈ ದೇವಸ್ಥಾನದ ಕಾರಣಕ್ಕೆ ಕೂಡ ಹಾಗೆಯೇ ಕಲೆ ಕೂಡ ಅದೇ ಥರ ಇರುವಂಥದ್ದು. ಈ ಒಂದು ಹಬ್ಬಕ್ಕೆ, ನಮ್ಮ ಊರಿನ ಒಂದು ದೊಡ್ಡದಾಗಿರುವಂಥ ಹಬ್ಬಕ್ಕೆ, ದೊಡ್ಡ ಒಂದು ಜಾತ್ರೆಗೆ ಯಾವ ಥರ ಈ ಒಂದು ದೇವಸ್ಥಾನ ಸಿದ್ಧವಾಗ್ತಾ ಇದೆ, ಯಾವ ಥರ ತಯಾರಿ ಆಗ್ತಾ ಇದೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಎಸ್, ಕಂಪ್ಲೀಟಾಗಿ ಎಲ್ಲ ಕೆಲಸಗಳು ಆಗ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ, ಬಹಳ ಶೀಘ್ರಗತಿಯಲ್ಲಿ ಆಗ್ತಾ ಇರುವಂಥದ್ದು. ಇನ್ನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಹಾಗಾಗಿ ಬಹಳ ಕ್ಷಿಪ್ರಗತಿಯಲ್ಲಿ ಈ ಕೆಲಸಗಳು ಸಾಗ್ತಾ ಇದೆ. ಎಸ್, ನೀವು ನೋಡಿದ ಹಾಗೆ ಅದ್ಭುತವಾದ ಸುಂದರವಾಗಿರುವಂಥ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ನಿಮಗೆ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತದೆ ಯಾವ ಥರ ಆ ಒಂದು ಸ್ಟ್ರಕ್ಚರ್ ಇದೆ ಅಂತ. ಇದರ ಹಿಂದೆ ಇರುವಂಥವ್ರು ಯಾರು? ನಮ್ಮ ಬೆಳ್ತಂಗಡಿಯ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಅವರು. ಆ್ಯಕ್ಚುಲಿ ಅವ್ರು ಹೇಳಿದ ಹಾಗೇನೆ, ಈ ಥರ ಒಂದು ರಾಜಗೋಪುರ ಅನ್ನುವಂಥದ್ದು ಅವರ ಫಸ್ಟ್ ವರ್ಕ್ ಇದು. ಬಟ್ ಈ ಫಸ್ಟ್ ವರ್ಕೆ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಸರ್, ಈ ವರ್ಕ್ ಎಕ್ಸ್ಪೀರಿಯೆನ್ಸ್, ಆಮೇಲೆ ಯಾವ ಥರ ಎಲ್ಲ ಪ್ಲ್ಯಾನ್ಸ್ ಆಗಿದೆ ಅನ್ನೋದು ಸ್ವಲ್ಪ ಹೇಳ್ಬೋದಾ ಅಂತ? ಇದು ನಮಗೆ ಕಳೆದ ಫೆಬ್ರವರಿ 17 ತಾರೀಕಿಗೆ ನಮ್ಮದು ಶಿಲಾನ್ಯಾಸ ಆಯಿತು. ಆ್ಯಕ್ಚುಲಿ ಇದರದ್ದು ವರ್ಕ್ ಅಂದರೆ ರಾಜಗೋಪುರ ಕಾನ್ಸೆಪ್ಟ್ ಅಂತ ಬರುವಾಗ ನಮಗೆ ಪ್ರಪೋಸಲ್ ಬರುವಾಗಲೇ ನಮಗೆ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನಗೆ ಅದು ಪ್ರಪೋಸಲ್ ನಮ್ಮ ಶಶಿ ಅಣ್ಣ ಅದಕ್ಕೆ ಅಧ್ಯಕ್ಷರಾದರು, ಮತ್ತು ಅದನ್ನು ವರ್ಕ್ ನನಗೆ ಮಾಡಲಿಕ್ಕೆ ಅಂತ ಹೇಳಿದರು.
ನಾನು ಆವಾಗಲೇ ಹೇಳಿದೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಕಷ್ಟ ಆದೀತು ಅಂತ. ಅದಕ್ಕೆ ಅವರು ಹೇಳಿದರು, ಎಲ್ಲ ಮೀಟಿಂಗಲ್ಲಿ ದನಿಗಳು ಹೇಳಿದರು, ಮೀಟಿಂಗಲ್ಲಿ ಎಲ್ಲ ಡಿಸೈಡ್ ಆಗಿದೆ, ಹಾಗೆ ನೀವು ಅದನ್ನು ಮಾಡೋದು ಅಂತ ಫಿಕ್ಸ್ ಆಗಿದೆ, ನೀವು ಏನಾದರೂ ಮಾಡಲೇಬೇಕು ಅಂತ. ಆಮೇಲೆ ಫಸ್ಟಿಂದ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಎಲ್ಲ ಒಪಿನಿಯನ್ಸ್ ತಗೊಂಡು, ಮತ್ತು ಅದಕ್ಕೆ ರಿಲೇಟೆಡ್ ಅಂದರೆ ಆರ್ಕಿಟೆಕ್ಚರ್ ವರ್ಕ್ಸ್ ಅಂದರೆ ಅದಕ್ಕೆ ಡಿಸೈನ್ ವರ್ಕ್ಸು, ಶಿಲ್ಪಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಹತ್ರ ಒಂದು ಪ್ಲ್ಯಾನ್ ತೊಗೊಂಡು ಮತ್ತು ಅದನ್ನು ನಾವು ಡೆವಲಪ್ ಮಾಡ್ತಾ ಹೋದ್ವಿ. ಡೆವಲಪ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗ್ ಮಾಡಿದ್ವಿ. ಅಂದರೆ ಇವನ್ ಅದನ್ನು ಶಿಲಾನ್ಯಾಸ ಮಾಡುವಾಗಲೂ ನಮ್ಮ ಹರ್ಷೇಂದ್ರ ಹೆಗಡೆ ಅವರು ನಮಗೆ ಒಂದು ಸ್ವಲ್ಪ ಸೂಚನೆ ಕೊಟ್ಟರು, ನೆಕ್ಸ್ಟ್ ಮಳೆಗಾಲ ಬರ್ತದೆ, ನಿಮ್ಮ ಹತ್ರ 10 ತಿಂಗಳು ಟೈಮ್ ಇರೋದು, ನೀವು ಅದನ್ನು ಬೇಗ ಬೇಗ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರು. ಹಾಗೆ ನಾವು ಅದನ್ನು ದಿನ ಮತ್ತು ರಾತ್ರಿ ಮಾಡಿಕೊಂಡು ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು 24 ಅವರ್ಸ್ ಕಳೆದ 1 ವರ್ಷದಿಂದಲೂ ಶುರು ಮಾಡಿ ನಾವು ಜೂನೊಳಗೆ ಅವರಿಗೆ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡಿ ಕೊಟ್ವಿ ನಾವು ಅವರಿಗೆ. ಅಂದರೆ ಡಿಸೈನ್ ಕೆಲಸ ಮಾಡುವವರಿಗೆಲ್ಲ ಅದರ RCC ಸ್ಟ್ರಕ್ಚರ್ ನಾವು ಕಂಪ್ಲೀಟ್ ಮಾಡಿಕೊಟ್ವಿ. ಅದರ ತಳ ಅಂತಸ್ತಲ್ಲಿ ನಮಗೆ ಒಂದು ಸ್ಟೋರೇಜ್ ರೂಮ್ಸ್ ಎಲ್ಲ ಇರ್ತದೆ, ಮತ್ತು ಇದೆಲ್ಲ ಸೆಂಟರಲ್ಲಿ ಗೋಪುರ ಬಂದು ಆ ಕಡೆ ಈ ಕಡೆ ಪೌಳಿ ಬರ್ತದೆ ಅದಕ್ಕೆ. ಅದರ ನಂತರ ಅವರ ಗೋಪುರವನ್ನು ನಾವು ಮತ್ತು ಅವರಿಗೆ ಯಾರು ಕಲ್ಲಿನ ಕೆತ್ತನೆ ಮಾಡ್ತಾರೆ ಮತ್ತು ಡಿಸೈನ್ ಮಾಡೋವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಅದರ ನಂತರ ಅವರಿಗೆ ಮಾಡಿ ಆಲ್ಮೋಸ್ಟ್ ಮೊನ್ನೆ ಅಂದರೆ ಒಂದು ಜಾತ್ರೆ ದಿನ ಅಂದರೆ ಜನವರಿ 14ರಿಂದ 21ರವರೆಗೆ ಸ್ವಲ್ಪ ಬ್ರೇಕ್ ತೊಗೊಂಡ್ರು. ಆಮೇಲೆ ಕಂಟಿನ್ಯೂಸ್ ಮಾಡಿ ಈಗ ಆಲ್ಮೋಸ್ಟ್ ಎಲ್ಲ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಅದೇ ಮಾಡಿನ ಕೆಲಸ ಮತ್ತು ಪೇಂಟಿಂಗ್ ಕೆಲಸಗಳು ಮಾತ್ರ ಬಾಕಿ ಇದೆ. ಇನ್ನು ಒಂದು 10ರಿಂದ 15 ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತದೆ ಅಂತ ಒಂದು ವಿಷಯ ಇಟ್ಕೊಂಡಿದ್ದೇವೆ. ಸರ್ ಹೇಗಿತ್ತು ಸರ್ ಅನುಭವ ಎಲ್ಲ ವರ್ಕ್ ಮಾಡಿದಾಗ? ಆ್ಯಕ್ಚುಲಿ ನೀವು ಅದು ಹೇಳಿದ ಹಾಗೇನೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಭಯ ಇರುತ್ತೆ. ದೇವಸ್ಥಾನದ ವಿಷಯ ಅಂತ ಹೇಳಿದಾಗ ನಾವು ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾವುದೇ ಕೆಲಸ ಕೂಡ ಗಂಭೀರನೇ, ಅದು ದೇವಸ್ಥಾನ ಅಂತ ಹೇಳಿದಾಗ ಸ್ವಲ್ಪ ಜಾಸ್ತಿ ಮಹತ್ವ ಕೊಡಬೇಕಾಗಿರುವಂಥದ್ದು. ಹೇಗಿತ್ತು ಅನುಭವ? ಅಂದರೆ ನನಗೆ ಇದೆಲ್ಲ ಹೊಸ್ತಿ, ಅಂದರೆ ಆ ಸ್ಟ್ರಕ್ಚರ್ ವಸ್ತು ಮತ್ತು ದೇವಸ್ಥಾನದ ಪೌಳಿ ಅಂಥದ್ದು. ಅಂದರೆ ಇಷ್ಟವರೆಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಂಥದ್ದು ಪ್ರಪೋಸಲ್ ಕೂಡ ಇರಲಿಲ್ಲ ನನಗೆ. ಎಲ್ಲ ಹೊಸ್ತಿ, ಅದನ್ನು ನಾವು ಸ್ವಲ್ಪ ಚಾಲೆಂಜಾಗಿ ತೊಗೊಂಡು ನಮ್ಮ ಎಲ್ಲ ಟೀಮ್ ಅಂದರೆ ಕಮಿಟಿ ಇರ್ಬೋದು, ಶಶಿಯಣ್ಣನ ಪ್ರೋತ್ಸಾಹ ಇರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಸೇರಿಕೊಂಡು ನಮಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬ ಟಫ್ ಇತ್ತು, ಅದಕ್ಕೆ ತುಂಬ ನಿದ್ರೆ ಬಿಟ್ಟು ತಲೆ ಹಾಲು ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೆ. ಆದರೆ ಎಲ್ಲರೂ ಸೇರಿಕೊಂಡು ಅಂದರೆ ಎಲ್ಲರ ಸಪೋರ್ಟಲ್ಲಿ ತುಂಬ ಚೆಂದ ಆಯಿತು. ಮಾತ್ರ ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಅಂತ ಜನಗಳಿಗೆ ಹೇಳುವಂಥದ್ದು, ಇದರ ವಿಶೇಷತೆ ಏನಂತ? ಅಂದರೆ ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಸಾಧಾರಣ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ರಾಜಗೋಪುರ ಅಂತ ಈ ಥರ ಆಗಿರೋದು ನನಗೆ ಗೊತ್ತಿರುವ ಹಾಗೆ ಇದು ಫಸ್ಟ್. ಇದು ಅಂದರೆ ನಮಗೆ ಇಲ್ಲಿ ಎಲ್ಲಿಯಾದರೂ ನೋಡಿ ಕಾಪಿ ಮಾಡಬೇಕು ಅಂತ ಹೇಳಿದರು ಈ ಭಾಗದಲ್ಲಿ ಕಾಣೋದಿಲ್ಲ. ಮೋಸ್ಟ್ಲಿ ಗೋಕರ್ಣನಾಥೇಶ್ವರ ಒಂದು ಇರಬೇಕು, ಅದು ಬಿಟ್ಟರೆ ಮುರುಡೇಶ್ವರ, ಶೃಂಗೇರಿ ಆ ಥರ ಇರ್ಬೋದು. ಈ ಕಡೆ ಎಲ್ಲಿಯೂ ನೋಡಲಿಕ್ಕೆ ಸಿಗೋದಿಲ್ಲ ಅಂತ ಕಾಣ್ತದೆ ನನಗೆ ಆ ಥರ ಒಂದು. ಅಂದರೆ ಮತ್ತು ಇದರಲ್ಲಿ ಇನ್ನೂ ವಿಶೇಷ ಅಂದರೆ ಇದೆಲ್ಲ ಅಂದರೆ ಅರ್ಧದವರೆಗೆ ನಮಗೆ ಶಿಲೆ ಕಲ್ಲಿದ್ದು ಕ್ಲಾಡಿಂಗ್, ಆಮೇಲೆ ಎಲ್ಲ ಸಿಮೆಂಟ್ ಇದ್ದು ಕುಸುರಿ ಕೆಲಸಗಳೆಲ್ಲ, ಮತ್ತು ಆ ಕಡೆ ಈ ಕಡೆದೆಲ್ಲ ಅದು ಶಿಲೆ ಕಲ್ಲಿದ್ದೇ ಕಂಬ, ಶಿಲೆ ಕಲ್ಲಿದೆ ಆರ್ಚು, ಮತ್ತು ಶಿಲೆ ಕಲ್ಲಿದ್ದೆ ಅದಕ್ಕೆ ರೈಲಿಂಗ್ಸ್ ಎಲ್ಲ ಬರ್ತದೆ, ಹಂಚಿನ ಮಾಡಿ ಬರ್ತದೆ, ಅದಕ್ಕೆ ಅಂತ ಫೈಬರ್ ಶೀಟ್ ಇದು ಮುಚ್ಚಿಗೆ ಬರ್ತದೆ ಅದೆಲ್ಲ. ಅದರೊಟ್ಟಿಗೆ ದೇವಸ್ಥಾನದ ಒಳಗೆ ಕೆಲಸ ಕೂಡ ಮತ್ತು ಅದರ ಹೊರಾಂಗಣದ ಕೆಲಸ ಕೂಡ ನಡೀತಾ ಇದೆ. ಸೊ ನಿಮಗೆ ಸಂತೃಪ್ತಿ ಇದೆ? ಖಂಡಿತ ನಮ್ಮ ಜೀವಮಾನದಲ್ಲಿ ಇದೊಂದು ಒಳ್ಳೆಯ ಯೋಗ ಅಂತ ಅಂದ್ಕೊಂಡಿದ್ದೇವೆ. ಇದೊಂದು ಒಳ್ಳೆಯ ಅವಕಾಶ. ನಾವು ಕೂಡ ಇದರಲ್ಲಿ ತುಂಬ ಜನರಿಗೆ ರೆಕಗ್ನೈಸ್ ಆಗಿದೆ. ಇದೀಗ ಈ ವಿಜಯ ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಇದ್ದಾರೆ. ನಾನು ಆಗಲೇ ಒಂದು ಪಾಯಿಂಟ್ ಹೇಳಿದೆ, ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ ಅಲ್ಲಿ ಅವರು ಇದ್ರು ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮ 100% ಸಕ್ಸಸ್ ಆಗುತ್ತೆ, ಬಹಳ ವಿಶೇಷವಾಗಿ ಬರುತ್ತೆ ಅನ್ನುವಂಥದ್ದಕ್ಕೆ ಇದು ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಇದೀಗ ಸ್ವತಃ ಅವರೇ ಜೊತೆಗೆ ಅವರ ಮಾಹಿತಿ ಜ್ಞಾನ ಕೂಡ ಅಷ್ಟು ಅಗಾಧವಾಗಿರುವಂಥದ್ದು. ಯಾವುದೇ ವಿಚಾರ ಆಗಲಿ ಅವರ ಪ್ರಶ್ನೆ ಕೇಳೋಕ್ಕೆ ಆಗೋದಿಲ್ಲ, ಅಂತಹ ಒಂದು ಅಗಾಧ ಜ್ಞಾನ ಕೂಡ ಅವರಲ್ಲಿ ಇರುವಂಥದ್ದು. ಇದೀಗ ಈ ವಿಜಯ ಗೋಪುರದ ನಿರ್ಮಾಣ ಸಮಿತಿ ಅಧ್ಯಕ್ಷರು ಹೌದು, ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇದೆ. ಸೊ ಎಲ್ಲ ಕಾರ್ಯಕ್ರಮ ಬಗ್ಗೆ ನೀವು ಹೇಳೋದಾದರೆ ಹೇಗೆ? ನಮಸ್ಕಾರ. ಎಲ್ಲ ಸುದ್ದಿ ಬಿಡುಗಡೆ ಮಾಧ್ಯಮದ ಎಲ್ಲ ದರ್ಶಕರಿಗೆ ನಮಸ್ಕಾರವನ್ನು ಮಾಡುತ್ತಾ, ಭಾಳ ಒಂದು ಒಳ್ಳೆಯ ಸಮಯದಲ್ಲಿ ನಾವೆಲ್ಲರೂ ಉಜಿರೆಯಲ್ಲಿ ಸೇರಿಕೊಳ್ಳುವ ಅವಕಾಶ ನಮಗೆ ಸಿಗ್ತಾ ಇದೆ. ಇದರ ಮೂಲ ಅನುವಂಶಿಕ ಆಡಳಿತರಾದಂಥ ವಿಜಯರಾಘವ ಪಡವೆಟ್ನೆಯವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಯಾಕೆಂದರೆ ಇದೆಲ್ಲ ಆಗಬೇಕಾದ್ರೆ ಅವರ ಒಂದು ಕಲ್ಪನೆ ಇತ್ತು, ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವರಿಗೆ ರಾಜಗೋಪುರ ನಿರ್ಮಾಣ ಆಗಬೇಕು ಅಂತ. ಬಟ್ ಅವರ ಕಾಲವಾಸನದಲ್ಲಿ ಅದನ್ನು ಎಲ್ರಿಗೂ ತಿಳಿಸಿದರು. ಅದರ ಮುಂಭಾಗವಾಗಿ ಅದನ್ನು ಬಿಡುಗಡೆಯನ್ನು, ಅದರ ಒಂದು ಚಾಲನೆಯನ್ನು ಕೂಡ ಅವರು ಕೊಟ್ಟಿದ್ದರು. ಆ ರೀತಿಯಾಗಿ ಸುಮಾರು ಒಂದು 5 ತಿಂಗಳ ಹಿಂದೆ ಅಂತ ಹೇಳ್ಬೋದು, ತಾವೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಶಿಲಾನ್ಯಾಸ ಆಗಿ ಇವತ್ತು ವಿಜಯರಾಜ ಗೋಪುರ ಅವರ ಹೆಸರಲ್ಲೇ ತಲೆ ಎತ್ತಿ ನಿಂತಿದೆ. ಈಗ ಅದನ್ನು ಬರುವ ತಿಂಗಳು 4ನೇ ತಾರೀಕಿಗೆ, ಫೆಬ್ರವರಿ 4ನೇ ತಾರೀಕಿನಂದು, ಮಾರ್ಚ್ 4ನೇ ತಾರೀಕಿನಂದು ಅದು ದೇವರಿಗೆ ಸಮರ್ಪಣೆ ಆಗಲಿಕ್ಕಿದೆ. ಭಾಳ ಸಂತೋಷ ಆಗ್ತದೆ. ಏನು ರಾಜಗೋಪುರ ಅಂತ ಕೇಳಿದರೆ ಎಲ್ಲ ಕಡೆಯಲ್ಲಿ ದೇವರಿಗೆ ರಾಜಗೋಪುರಗಳು ಇರುವುದಿಲ್ಲ.
ಒಂದು ರಾಜಗೋಪುರ ನಿರ್ಮಾಣ ಆದರೆ ಆ ಊರಿನ ಸಮೃದ್ಧಿ ನಮಗೆ ಎತ್ತಿ ಕಾಣ್ತದೆ. ಅಂದರೆ ಒಂದು ಊರಲ್ಲಿ ರಾಜಗೋಪುರ ಇರುವಂಥ ದೇವಸ್ಥಾನ ಇದ್ದರೆ ಆ ಊರು ಸಮೃದ್ಧಿ ಆಗಿದೆ ಅಂತ ಬಲ್ಲವರು ಹೇಳಿದ್ದನ್ನು ನಾವೆಲ್ಲ ಕೇಳಿಕೊಂಡಿದ್ದೇವೆ. ಈ ರೀತಿಯಾಗಿ ಬರುವ ತಿಂಗಳಲ್ಲಿ ಇದರ ದೇವರಿಗೆ ವಿಜಯರಾಜಗೋಪುರ ಸಮರ್ಪಣೆ ಹಾಗೂ ಬ್ರಹ್ಮರಥದ ಸಮರ್ಪಣೆ, ಪುಷ್ಪರಥದ ಸಮರ್ಪಣೆ ಎಲ್ಲ ನಡೀಲಿಕ್ಕಿದೆ. ಸುಮಾರು 10 ಕೋಟಿಗಿಂತ ಮಿಗಿಲಾದ ವೆಚ್ಚದಲ್ಲಿ ಈ ಕಾರ್ಯಕ್ರಮಗಳು ದೇವರ ದಯದಿಂದ ನಡೀಲಿಕ್ಕಿದೆ. ಈಗಾಗಲೇ ತಾವು ತೋರಿಸಿದ ವಿಜಯರಾಜಗೋಪುರ ಸಿದ್ಧಗಳು ನಡೆದಿದೆ. ಒಳಗಡೆ ರಾಜಾಂಗಣಕ್ಕೆ ತುಂಬ ಕೌಷ್ಟಿಕವಾದಂಥ ಶಿಲ್ಪಕಲೆಗಳು, ಮರದಿಂದ ಕೆತ್ತನೆ ಕೆಲಸಗಳು ನಡೀತಾ ಇದೆ. ಸುಮಾರು ಅದಕ್ಕೂ ಕೂಡ 1 ಕೋಟಿ ವೆಚ್ಚದಲ್ಲಿ ಆ ಕಾರ್ಯಕ್ರಮಗಳು ಕೂಡ ದೇವರಿಗೆ ಸಮರ್ಪಣೆ ಆಗಲಿಕ್ಕಿದೆ. ಇದು ನಮ್ಮ ತಾಲೂಕಿನಲ್ಲಿ ಹರಿಹರ ಇರುವಂಥ ಒಂದೇ ಕ್ಷೇತ್ರ ಅಂತ ಕೇಳಿದರೆ ಅದು ಜನಾರ್ದನ ಸ್ವಾಮಿ ಹಾಗೂ ಮಂಜುಳೇಶ ಇರುವಂಥ ದೇವಸ್ಥಾನ ಅಂತ ಕೇಳಿದರೆ ಅದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ. ಅಲ್ಲಿ ಮಂಜುಳೇಶ, ಜನಾರ್ದನ, ಗಣಪತಿ ಮತ್ತು ದೈವ ನೆತ್ತರಮುಗುಳಿ ದೈವ ಇರುವಂಥ ವ್ಯವಸ್ಥೆಗಳಲ್ಲಿ ಎಲ್ಲ ದೇವರು ಇರುವಂಥ ದೇವಸ್ಥಾನ ಯಾವುದು ಅಂತ ಕೇಳಿದರೆ ಜನಾರ್ದನ ಸ್ವಾಮಿ ದೇವಸ್ಥಾನ. ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ರಥ ಬೀರು ಇರುವಂಥ ದೇವಸ್ಥಾನ ಯಾವುದು ಅಂತ ಕೇಳಿದರೆ ಅದು ಜನಾರ್ದನ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ದೇವರ ಮುಖವನ್ನು ಅಲ್ಲಿ ಅಶ್ವತ್ಥ ಕಟ್ಟ ನಿಂತು ನೋಡಿ 1 ಕಿಲೋಮೀಟರ್ ನೋಡಿ ಅದರ ದೇವರ ಆರತಿಯನ್ನು ಅಲ್ಲಿಂದ ನೀವು ನೋಡ್ಬೋದು. ಅಷ್ಟು ವ್ಯವಸ್ಥಿತವಾದಂಥ ಒಂದು ದೇವಸ್ಥಾನ ಇದು ಜನಾರ್ದನ ಸ್ವಾಮಿ ದೇವಸ್ಥಾನ. ಈಗ ಸ್ಥಳೀಯ ಆಡಳಿತ ಮುಖ್ಯಸ್ಥರಾದಂಥ ಶರತ್ ಬಡವೆಟ್ನೆಯವರು ನಮಗೆ ಭಾಳ ಹೆಮ್ಮೆ ಇದೆ. ಭಾಳ ಒಂದು ಯುಗ ಅಂತಲೇ ಹೇಳ್ಬೋದು ಈಗ. ಯಾಕಂತ ಕೇಳಿದರೆ ಸುಮಾರು ಪೇಜಾವರ ಸ್ವಾಮಿಗಳ ನಂತರ ಹಿಂದೂ ಸೋದರ ಸರ್ವೆ ಅನ್ನೋ ಅಡಿಯಲ್ಲಿ ಪೇಜಾವರ ಶ್ರೀಗಳು ಮನೆ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಭಾಳ ಅವರೇ ಸ್ವಪ್ರೇರಿತರಾಗಿ ಶರತ್ ಪೇಟೆ ಮನೆ ಮನೆಗೆ ಹೋಗಿದ್ದಾರೆ. ಅಲ್ಲಿ ಯಾವುದೇ ಕೀಳು ಭೇದಗಳು ನೋಡಲಿಲ್ಲ. ಅದರ ಪರಿಣಾಮವಾಗಿ ಸುಮಾರು 4,000 ಮನೆಗೆ ಅವರು ಭೇಟಿ ಕೊಟ್ಟಿದ್ದರು ತಂಡದೊಂದಿಗೆ. ಅದರ ಪರಿಣಾಮವಾಗಿ ಈ ಸಲದ ಜಾತ್ರೋತ್ಸವ ಭಾಳ ಅದ್ಧೂರಿಯಾಗಿ ಜನ ಸಮೂಹವೇ ಬಂದಿದೆ. ಯಾಕೆಂತ ಹೇಳಿದ್ರೆ ಇದೊಂದು ಪರ್ವಕಾಲ. ಹಿಂದೂಗಳು ಎಚ್ಚೆತ್ತುಕೊಂಡು ನಮ್ಮ ದೇವಸ್ಥಾನ, ನಮ್ಮ ಊರಿನ ಇಂಥ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ವಿಶೇಷವಾದ ಸಂದರ್ಭದಲ್ಲಿ ಜನಾರ್ದನ ಸ್ವಾಮಿ ದೇವರಿಗೆ ಬ್ರಹ್ಮಕಲಶ ಆಗುವಂಥದ್ದು ನಮಗೆ ಭಾಳ ಸಂತೋಷವನ್ನು ತಂದಿದೆ. ಇಲ್ಲಿನ ವೈಶಿಷ್ಟ್ಯಗಳು ತುಂಬ ಇದೆ. ನಾವು ಕಳೆದಲ್ಲಿ ತೋರಿಸಿದಾಗೆ ದೇವರ ಗರ್ಭಗುಡಿಯಲ್ಲಿ 2 ಕಲ್ಲುಗಳನ್ನು ಜಾಯಿಂಟ್ ಮಾಡಿದ್ದಾರೆ. ಅದು ನಾಗನ ರೂಪವನ್ನು ಬಂದು ನೋಡಿದ್ದೀರಿ. ಅದು ಎಲ್ಲಿ ಅಂತ ಕೇಳಿದರೆ ಜನಾರ್ದನ ಸ್ವಾಮಿ ಎದುರಲ್ಲೇ ಇದೆ. ಅದು ನೋಡುವಾಗ ಮಂಜುಳೇಶ ನಮ್ಮ ಕಡೆಗೆ ಮುಖ್ಯ ಮಾಡಿಕೊಂಡು ಸರ್ಪ ಇರುವಂಥದ್ದು. ಇನ್ನು ಒಳಗಿನ ಎಲ್ಲ ದೇವರ ವ್ಯವಸ್ಥೆ ತಾವು ನೋಡಿದ್ದೀರಿ. ವಿಶೇಷವಾಗಿ ಇಲ್ಲಿ ಒಂದೇ ಪಲ್ಲಕ್ಕಿಯಲ್ಲಿ ಜನಾರ್ದನ ಮತ್ತು ಮಂಜುಳೇಶ ಆ ರಥೋತ್ಸವದಲ್ಲಿ ಪಾಲ್ಗೊಂಡ ದೇವರಿದ್ದರೆ ಅದು ಇಲ್ಲಿ ನಮ್ಮ ಉಜಿರೆ ಧರ್ಮಸ್ಥಳ ಮಾತ್ರ. ಉಳಿದ ದೇವಸ್ಥಾನಗಳಲ್ಲಿ ಒಂದೇ ದೇವರು ಪಲ್ಲಕ್ಕಿಯಲ್ಲಿ ಹೋಗ್ತೀವಿ. ಇಲ್ಲಿ 2 ದೇವರು ಒಂದೇ ಪಲ್ಲಕ್ಕಿಯಲ್ಲಿ ಹೋಗುವಂಥದ್ದು ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಶೇಷ. ಈ ರೀತಿಯಾಗಿ ಈ ಜನಾರ್ದನ ಸ್ವಾಮಿಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇದೆ. ವಿಶೇಷವಾಗಿ ಇಲ್ಲಿ ಮತ್ತು ಧರ್ಮಸ್ಥಳ ಅಂತ ಅಂದರೆ ಅಲ್ಲಿ ಮಂಜುಳೇಶ ಇಲ್ಲಿ ಜನಾರ್ದನ ಸ್ವಾಮಿ ವಿಶೇಷತೆ ಏನು ಅಂತ ಕೇಳಿದರೆ ಇಲ್ಲಿಯ ಜಾತ್ರೆಗೆ ಧರ್ಮಸ್ಥಳ ಧರ್ಮದೇವತೆಗಳು ಇಲ್ಲಿಯ ಜಾತ್ರೋತ್ಸವವನ್ನು ದೇವರ ರಥೋತ್ಸವವನ್ನು ಮಾಡುವಾಗ ರಥದಲ್ಲಿ ಕೂತುಕೊಂಡು ರಥೋತ್ಸವ ನಡೆಯುವಾಗ ಅಲ್ಲಿನ ಧರ್ಮದೇವತೆಗಳು ಇಲ್ಲಿಗೆ ಬರ್ತಾರೆ ಅಂತ ಪ್ರತೀತಿ ಇದೆ. ಈಗಲೂ ಆ ಪ್ರತೀತಿ ನಡೀತಾ ಇದೆ. ಮತ್ತು ಉಜಿರೆ ಧರ್ಮಸ್ಥಳದಲ್ಲಿ ಕೂಡ ದೇವರ ರಥೋತ್ಸವ ಆಗುವಾಗ ಇಲ್ಲಿನ ದೇವರುಗಳು ದೇವತೆಗಳು ಅಲ್ಲಿ ಹೋಗಿ ದೇವರ ದರ್ಶನ ಪಡೆಯುವಂಥದ್ದು ಸಾಮಾನ್ಯವಾಗಿ 2 ದೇವಸ್ಥಾನಗಳು ಇರುವಂಥ ಸಂಬಂಧಗಳು. ಇನ್ನು ವಿಶೇಷವಾಗಿ ಧರ್ಮಸ್ಥಳ ಯಕ್ಷಗಾನದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಯಕ್ಷಗಾನ ಅಂತ ಹೇಗೆ ಇನ್ನು ಮುಂದಿನ 15 ವರ್ಷಗಳ ತನಕ ಅಲ್ಲಿನ ಯಕ್ಷಗಾನಗಳು ಬುಕ್ ಆಗಿದ್ದಾವೆ. ಅಲ್ಲಿ ಹರಕೆ ಆಟ ಅಂತ ಹೇಳ್ತಾರೆ. ಅಲ್ಲಿ ಹರಕೆಯ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ಧರ್ಮಸ್ಥಳ ಮೇಲೆ ಹೊರಡುವಾಗ ಏಕೈಕ ದೇವಸ್ಥಾನ ಯಕ್ಷಗಾನದಲ್ಲಿ ದೇವರು ಇರುವುದು ಎಲ್ಲಿ ಅಂತ ಕೇಳಿದ್ರೆ ಗಣಪತಿ ದೇವಸ್ಥಾನ. ಗಣಪತಿ ಇರೋದು ಧರ್ಮಸ್ಥಳದ ಬೆಡದಲ್ಲಿ ಮಾತ್ರ. ಬಾಕಿದ ಉಳಿದ ದೇವಸ್ಥಾನ ಹೇಗೆ ಅಂತ ಕೇಳಿದ್ರೆ ದೇವರು ಬರ್ತಾರೆ, ಪುನಃ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಹಾಗೆ ಅಲ್ಲ. ಧರ್ಮಸ್ಥಳದ ದೇವರು ಮೇಳದಲ್ಲೇ ತಿರುಗಾಟವನ್ನು ಮಾಡ್ತಾರೆ. ಧರ್ಮಸ್ಥಳ ಮೇಳದ ದೇವರ ಜೊತೆಗೆ ದೈವಗಳು ಹೋಗುವಂಥದ್ದು ಒಂದು ಪ್ರತೀತಿ ಇದೆ. ಈಗಲೂ ಅಲ್ಲಿ ದೇವರಿಗೆಲ್ಲ ಸಮರ್ಪಣೆ ಮಾಡಿ ವಿಶೇಷ ಪೂಜೆ ಸಮರ್ಪಣೆ ಮಾಡಿ ನಾವೆಲ್ಲ ನೋಡ್ತಾ ಇದ್ದೇವೆ. ಇಲ್ಲೇ ವಿಶೇಷ ಏನಂತ ಕೇಳಿದರೆ ಧರ್ಮಸ್ಥಳದಲ್ಲಿ ದೇವರಿಗೆ ಪೂಜೆ ಆದ ಮೇಲೆ ಗೆಜ್ಜೆ ಸೇವೆ ಆದ ಮೇಲೆ ಮರುದಿನ ಪ್ರಪ್ರಥಮವಾಗಿ ಬಡವೆಟ್ಟನ ಮನೆತನ ಇದೆ. ಇಲ್ಲಿ ಹತ್ತಿರ ಇದೆ ಬಡವೆಟ್ಟನ ಅಂತೇಳಿ. ಆ ಮನೆತನಕ್ಕೆ ಹೋಗಿ ಗೆಜ್ಜೆ ಸೇವೆಯನ್ನು ಸಲ್ಲುವಂಥ ವಾಡಿಕೆಗಳಿದೆ. ನಾನು ಏನು ಬಯಸ್ತೇನೆ ಅಂತ ಹೇಳಿದರೆ ಮಂಜುನಾಥ ಮತ್ತು ಮಂಜುಳೇಶನಿಗೆ ವಿಶೇಷವಾದಂಥ ಸಂಬಂಧಗಳು ಇದೆ ಅಂತ ಈ ಮುಖಾಂತರವಾಗಿ ನಮಗೆಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ. ನಮಗೆಲ್ಲ ಭಾಳ ಸಂತೋಷ. ಯಾಕೆಂತ ಹೇಳಿದ್ರೆ ನಾವು ಈ ಕಾರ್ಯಕ್ರಮದಲ್ಲಿ ಯೋಗ ಭಾಗ್ಯಗಳು ನಮಗೆಲ್ಲ ಸಿಕ್ಕಿದೆ. ಇಲ್ಲಿ ಊರಿನವರು ಕೂಡ ದೊಡ್ಡ ರೀತಿಯಲ್ಲಿ ಇಲ್ಲಿ ಅಮೆರಿಕದವರು ಇಲ್ಲಿ 2 ಕೋಟಿಯ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಶಿಲ್ಪಿ ಕಲೆಯನ್ನು ಮಾಡಿದಂಥ ವಿಜಯಗೋಪುರವನ್ನು ಮಾಡಿದಂಥ ಗಣೇಶ್ ಗೌಡ್ ಬೆಣಕ ಕನ್ಸ್ಟ್ರಕ್ಷನ್ ಅವರ ಫ್ಯಾಮಿಲಿ ವತಿಯಿಂದ ಪುಷ್ಪ ಸಮರ್ಪಣೆ. ಈಗ ಬೇರೆ ಬೇರೆ ದಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಆದಂಥ ಸೇವೆಯನ್ನು ಇಲ್ಲಿ ನಡೆಸಿಕೊಡಲಿಕ್ಕೆ ದೇವರವ್ರ ಕೈಯಲ್ಲಿ ಮಾಡಿಸಿಕೊಡ್ತಾರೆ. ಹೀಗೆ ವಿಜೃಂಭಣೆಗಾಗಿ ಈ ಬ್ರಹ್ಮಕಲಶ ನಡೆಸಲಿಕ್ಕೆ ವಿಶೇಷವಾಗಿ ಆ ದಿಕ್ಕು ನಡೆಸುವಂಥ ಕಾರ್ಯಕ್ರಮಗಳು 10 ದಿವಸಗಳ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜನದ ನಿರೀಕ್ಷೆ ಇದೆ. ಈಗಾಗಲೇ ನಾವು
ಊಟೋಪದ ವ್ಯವಸ್ಥೆ ಅಂದರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮೀಟಿಂಗ್ ನುಡಿಸಿ ಬಂದದಷ್ಟೇ ವಿಶೇಷವಾದ ತಯಾರಿಗಳಲ್ಲಿ ನಡೀತಾ ಇದೆ. ಭಾಳ ಅದ್ದೂರಿಯಾಗಿ ವಿಶೇಷ ರೀತಿಯಲ್ಲಿ ದೇವರು ಸಾಂಪ್ರದಾಯಿಕವಾಗಿ ಬ್ರಹ್ಮಕಲಸವನ್ನು ನಡೆಸಿಕೊಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ, ದೇವರ ಮೇಲೆ ನಂಬಿಕೆ ಇದೆ ನಮಗೆ. ಆ ರೀತಿ ಆಗಲಿ. ಒಂದು ಪಾಯಿಂಟ್, ಮೇಜರಾಗಿ ಪಾಯಿಂಟ್ ಎಲ್ಲರೂ ಕೂಡ ಗೊತ್ತಾಗಲೇಬೇಕು. ವಿಜಯರಾಘವ ಪಡ್ಬೆಟ್ನಾಯವರು ಅವರು ಹೇಳಿದ್ರಂತೆ, ನೆಕ್ಸ್ಟ್ ಬ್ರಹ್ಮಕಲಶ ಆದಾಗ, ಅದರ ಒಂದು ವಿಜಯಗೋಪುರ ಅಂತ ಆದಾಗ ಅದರ ಮುಂದಾಳತ್ವವನ್ನು ಯಾರು ವಹಿಸಬೇಕು ಅಂತ ಹೇಳಿದ್ರೆ ಅದು ಶಶಿಧರ್ ಶೆಟ್ಟಿ ಬರೋಡ ಅವರು ವಹಿಸಬೇಕು ಅಂತ ಅವ್ರು ಹೇಳಿದ್ರು ಅಂತ ಕೂಡ ಒಂದು ಕೆಲವೊಂದು ಕಡೆ ಮಾಹಿತಿ ಇದೆ. ಇದು ಆ್ಯಕ್ಚುಲಾಗಿ ಅದಕ್ಕೊಂದು ಅದೃಷ್ಟ ಯೋಗ ಅನ್ನೋದು ಇದ್ದೇ ಇರುತ್ತೆ. ಅವರ ಬಾಯಲ್ಲಿ ಮಾತು ಇದೀಗ ನೀವು ಅದನ್ನು ಸಾಧಿಸಿ ತೋರಿಸಿದ್ದೀರಾ, ನಿಮಗೆ ಎಷ್ಟು ಸಂತೃಪ್ತಿ ಇದೆ? ಇಲ್ಲ, ನಾನು ಸಾಧಿಸಿ ತೋರಿಸಿದಲ್ಲ, ಮನುಷ್ಯರು ಹೇಳ್ತಲ್ಲ ನಾನು ನನ್ನದು ನನ್ನಿಂದ ಆದುದು ಎಂಬುದು ಶೂನ್ಯವಾಗಿರಲಿ ಅಂತ ಒಡಿ ಋಷಿಗಳ ಮಾತಿದೆ. ಆ ಮಾತಿನಂತೆ ನನಗೆ ಯೋಗ್ಯ ಭಾಗ್ಯವೇನೆಂದು ಗೊತ್ತಿಲ್ಲ. ಆ ಮಾತನ್ನು ಅವರ ಮಗನಾದಂಥ ಶರತ್ ಪಡ್ಬೆಟ್ನೆಯವರು ಶಿಲಾನ್ಯಾಸ ಸಂದರ್ಭದಲ್ಲಿ ಎಲ್ಲರಿಗೂ ಅದನ್ನು ವೇದಿಕೆಯಿಂದ ಹೇಳಿದ್ದಾರೆ. ನನಗೂ ಕೂಡ ಭಾಳ ಸಂತೋಷ, ಯಾಕೆಂದರೆ ಅವರ ಅಂತಿಮ ಸಮಯದಲ್ಲಿ ನಾನು ಅವರಿಗೆ ಸಿಕ್ಕಿದೆ. ನನಗೆ ಕೈ ಎತ್ತಿ ನನ್ನ ಕೈಯಿಂದ ನೀರನ್ನು ಕೂಡ ತರಿಸಿ ಅವರು ಕುಡಿದಿದ್ದಾರೆ. ನನಗೆ ಭಾಳ ದುಃಖ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಅವರು ಇರಬೇಕಿತ್ತು, ಅದರ ವಿಷಯವೇ ಬೇರೆ ಇತ್ತು. ಅವ್ರಿಗೆ ಹೇಳೋದು ದನಿಗಳು ಅಂತ ಹೇಳ್ತಾರೆ. ಈ ಉಜಿರೆ ಎಲ್ಲ ಸುಮಾರು ಮಟ್ಟಿಗೆ 90% ಜನರು ಈ ದೇವಸ್ಥಾನದ ಆಧಿಪತ್ಯದಲ್ಲಿ ವಿಜಯರಾಘವೇಟರ ಪಡೆಯಲ್ಲಿ ಇರುವ ದನಿಯವರು ಅಂತ ಕರೆಯುವವರನ್ನು ಅಷ್ಟು ಒಳ್ಳೆಯ ಜನ ಅವರು. ಸೊ ಅವರ ನೇತೃತ್ವದಲ್ಲಿ ನಡೆದಿದ್ದರೆ ಇನ್ನೂ ಚೆನ್ನಾಗಿ ಅಂತ ನಮಗೆ ಅನಿಸ್ತಾ ಇದೆ ಈಗ. ಬಟ್ ಅವರ ಮಗ ಕೂಡ ಅದೇ ರೀತಿಯಲ್ಲಿ, ಅಂದರೆ ಯಾವ ರೀತಿಯ ತಂದೆಯದು ಅದೇ ರೀತಿಯ ಮಗ ಅಂತ ಹೇಳ್ತಾರೆ ನೋಡಿ, ಅದೇ ರೀತಿಯಾಗಿ ಅವರು ಶರತ್ಪಟ್ಟ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡೋದು ಕೂಡ ಭಾಳ ಸಂತೋಷ ಆಗ್ತಾಯಿದೆ. ಅವರ ಮಾತಲ್ಲಿ ಬಂದಿದ್ದು ಹೌದು, ಜನಾರ್ದನ ಸ್ವಾಮಿ ಅದನ್ನು ನಡೆಸಿಕೊಡಬೇಕು. ಅದು ನಾವೆಲ್ಲ ಕಾಲ ನಿಮಿತ್ತ ಮಾತ್ರ, ಯಾಕೆಂದರೆ ನಾವು ಇಲ್ಲಿ ಇರುವುದಿಲ್ಲ. ಇಲ್ಲಿ ಇರುವವರು ತುಂಬ ಜನ ಈ ಊರಿನವರೇ ಇರುವುದು. ಅದರಲ್ಲಿ ಲಕ್ಷ್ಮೀ ಮೋಹನರು, ಇನ್ನು ಬೇರೆ ಬೇರೆ ತುಂಬ ಜನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವೆಲ್ಲ ಬರೋದು ಹೋಗೋದು ಮಾತ್ರ. ಇದರ ಬ್ರಹ್ಮಕಲಶ ಅಧ್ಯಕ್ಷತೆಯನ್ನು ನಮ್ಮ ಪ್ರತಾಪ್ ಸಿಂಹ ನಾಯಕ್ ಅವರು ವಹಿಸಿಕೊಂಡಿದ್ದಾರೆ. ನಾನು ಕಾರ್ಯಾಧ್ಯಕ್ಷನಾಗಿದ್ದೇನೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಜನಗಳು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ದೇವರ ನಂಬಿಕೆ ಮಾಡಿಸ್ತಾರೆ ಅಂತ ನಮಗೆಲ್ಲರಿಗೂ ಭರವಸೆ ಇದೆ. ಆ ರೀತಿಯಾಗಲಿ ಆಗಲಿ, ಊರೆಲ್ಲ ಸುಭಿಕ್ಷೆ ಆಗಬೇಕು ಅಂತಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು. ಒಬ್ಬನಿಗೆ ಆದರೆ ಅದು ಪ್ರತ್ಯೇಕ ಆಗ್ತದೆ. ಒಬ್ಬ ಬಂದು ಕಸ ಗುಡಿಸಿದ್ರು ಅವನಿಗೆ ಅದೇ ರೀತಿಯ ಸಂಪತ್ತು ಫಲಗಳು ಸಿಗಬೇಕು. ಒಬ್ಬ ದೊಡ್ಡ ದಾನವನ್ನು ಕೊಟ್ಟಿದ್ದು ಕೂಡ ಅವರಿಗೆ ಅದೇ ರೀತಿಯಾದ ಫಲಗಳು ಸಿಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ರಾಜಗೋಪುರಕ್ಕೆ ಅದ್ಭುತವಾಗಿ ಶಿಲ್ಪಕೆತ್ತನೆ ಮಾಡಿರುವಂತಹ ಲಾಯಲದ ಶಿಲ್ಪಿ ರಮೇಶ್ ಅವರಿದ್ದಾರೆ ಸರ್. ರಮೇಶ್ ಅವರ ತಂಡದವರು, ಓಕೆ, ರಮೇಶ್ ಅವರ ತಂಡದವರು ಇದ್ದಾರೆ ಸರ್. ಈಗ ನೋಡಿದ್ವಿ ನಾವು ಈ ರಾಜಗೋಪುರ ಬಹಳ ವಿಶೇಷವಾಗಿ ಬಹಳ ಆಕರ್ಷಕವಾಗಿ ಮೂಡಿ ಬರ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಯಾವ ಥರ ಶಿಲ್ಪಕಲೆಯನ್ನು ಮೂಡಿಸಲಾಗಿದೆ ಅನ್ನೋದು? ಇದರಲ್ಲಿ ದ್ರಾವಿಡ ಶೈಲಿಯ ಶಿಲ್ಪಕಲೆ ಇದೆ. ದ್ರಾವಿಡ ಶೈಲಿಯಲ್ಲಿ ನಾವು ಮಾಡುವಂಥದ್ದು. ಈಗ ನಾನು ಮಧುರ ದೇವಸ್ಥಾನದ ನಾನು ಶಿಲಾಮಯವಾಗಿ ಮಾಡಿದ್ದೆವು. ದ್ರಾವಿಡ ಶೈಲಿಯಲ್ಲಿ ಮಾಡುವಂಥದ್ದು ನಾವು ಮಾಡುವ ಕೆಲಸ ಹೆಚ್ಚಿನದು ಇಲ್ಲಿ ದ್ರಾವಿಡ ಶೈಲಿಯಲ್ಲಿ. ಓಕೆ, ಹೇಳಿ. ಓಕೆ, ಸೊ ಎಷ್ಟು ದಿನದಿಂದ ಕೆಲಸ ಆಗ್ತಾ ಇದೆ? ಎಷ್ಟು ಜನ ಕಾರ್ಮಿಕರು? ಕೆಲಸ ಒಂದು 4-5 ತಿಂಗಳಾಯಿತು. ಮೆಟೀರಿಯಲ್ ಸ್ಟಾರ್ಟ್ ಮಾಡಿ ಇಲ್ಲಿ ಕೆಲಸ ಮಾಡಿ 20 ಜನರ ಕಂಟಿನ್ಯೂ ವರ್ಕ್. 20 ಜನರದ್ದು. ಓಕೆ, ತುಂಬ ಬೇಗ ಕೆಲಸ ಮಾಡಿ ಮುಗಿಸಿದ್ದೀರಾ. ಆ್ಯಕ್ಚುಲಿ ಬೇರೆ ಕಡೆ ಕಂಪೇರ್ ಮಾಡಿದಾಗ ಈ ಕೆಲಸಕ್ಕೂ ನಿಮಗೆ ಎಷ್ಟು ಕಾಲಪಕ್ಷದಲ್ಲಿ ಮಾಡಬೇಕು ಅಂತ ಇತ್ತು? ಒಂದು ನಿಗದಿತ ಸಮಯ ಇತ್ತು ನಿಮಗೆ ಎಷ್ಟು ಮುಗಿಸಬೇಕು ಅಂತ? ನಿಗದಿತ ಸಮಯ 5 ತಿಂಗಳು 6 ತಿಂಗಳು ಟೈಮ್ ಕೊಟ್ಟಿದ್ದರು. ಮತ್ತು ಇಲ್ಲಿ ಕೆಲಸ ಕಮೆನ್ಸ್ ಆದಮೇಲೆ ಈಗ 4-4.5 ತಿಂಗಳಲ್ಲಿ ನಾವು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಫಿಟ್ಟಿಂಗ್ ವರ್ಕ್ ಕಂಪ್ಲೀಟ್ ಆಗಿ ಎಲ್ಲ ಫಿನಿಶ್ ಆಗ್ತಾ ಬಂತು. ಇನ್ನೊಂದು 1 ವಾರದ ಕೆಲಸ ಇದೆ. ಮತ್ತು ವಾಷಿಂಗ್ ಒಂದಿದೆ ಅಷ್ಟೇ, ಬಾಕಿ ಎಲ್ಲ ವಾಷಿಂಗ್ ಅಂದರೆ ಈಗ ಈ ಕೆಲಸಗಳಿಂದಾಗಿ ಫೆಂಡಿಂಗ್ ಇಟ್ಟಿದ್ದೇನೆ ಅದನ್ನು. ಈ ಫ್ಲೋರಿಂಗ್ ಎಲ್ಲ ಆಗದಿಲ್ಲ, ಡಸ್ಟ್ ಕೂತ್ಕೊಳ್ತದೆ. ಹಾಗೆ ಶಾಂಡ್ ವಾಷಿಂಗ್ ಒಂದು ವರ್ಕ್ ಪೆಂಡಿಂಗ್ ಆಗಿದೆ. ಬಾಕಿ ಎಲ್ಲ ವರ್ಕ್ ಸಾಧಾರಣ ನಿಯರ್ಲಿ 98% ವರ್ಕ್ ಕ್ಲಿಯರ್ ಆಗಿದೆ ಈಗ. ಬೇರೆ ಕಡೆ ಕಂಪೇರ್ ಮಾಡಿದಾಗ ಈ ದ್ರಾವಿಡ ಶಿಲ್ಪಕಲೆಯಲ್ಲಿ ಇಲ್ಲಿ ಏನಾದರೂ ವಿಶೇಷತೆ ಕೊಟ್ಟಿದ್ದೀರಾ? ವಿಶೇಷತೆ ಏನಿಲ್ಲ. ರಾಜಗೋಪುರ ಇಲ್ಲಿದ್ದು ವಿಶೇಷವೇ ಅದು. ರಾಜಗೋಪುರ ಸಾಧಾರಣ ಈ ಟೈಪಲ್ಲಿ ಎಲ್ಲಿ ಸಹ ಇಲ್ಲ. ಅಲ್ಲಿ ಒಂದಿದ್ದರೆ ಈ ತಮಿಳುನಾಡು ಇದೆ, ಮತ್ತು ಮಂಗಳೂರಲ್ಲಿ ಒಂದು ಕೆಲವು ಕಡೆ ಮಾಡಿದ್ದಾರೆ ಅಷ್ಟೇ. ಮತ್ತು ಇಲ್ಲಿ ಬೆಳ್ತಂಗಡಿಗೆ ಇದು ಫಸ್ಟ್ ನಂಬರ್ 1 ಇದು ನನ್ನ ಪ್ರಕಾರ. ಅತಿ ಉತ್ತಮವಾಗಿ ಮೂಡಿ ಬಂದಿದೆ ಕೆಲಸ ಸಹ. ಸೊ ಇಂಥ ಕಡೆ ಕೆಲಸ ಮಾಡಿದ್ರೆ ನಿಮ್ಗೆ ಕೂಡ ಖುಷಿ ಇದೆ. ನಾವು ಇಲ್ಲಿ ಲೋಕಲ್ನವರೇ, ನಮಗೆ ಈ ಕೆಲಸ ಸಿಕ್ಕಿದ್ದು ಸಹ ಒಂದು ಖುಷಿಯಾಗಿದೆ. ಮತ್ತು ನಮ್ಮ ಕೆಲಸವನ್ನು ನಾವು ಈಗ ಊರಿನವರಿಗೆ ತೋರಿಸಿದ್ದೇವೆ ನಾವು ಏನು ಕೆಲಸ ಮಾಡ್ತಿದ್ದೇವೆ ಅಂತ. ಇದೀಗ ನಮ್ಮ ಜೊತೆ ಬಹಳ ಸರಳ ವ್ಯಕ್ತಿತ್ವ, ಜೊತೆಗೆ ಯಾವುದೇ ಒಂದು ಭೇದ ಭಾವ ನೋಡೋಂಥ ವ್ಯಕ್ತಿತ್ವ, ಅವ್ರು ಯಾರೂ ಅಲ್ಲ, ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರಾಗಿರುವಂಥ ಶರತ್ಕೃಷ್ಣ ಪಡ್ಬೆಟ್ನಾಯಕ್ ಸರು. ಅವ್ರ ಬಗ್ಗೆ ನಾವು ತುಂಬ ಹೇಳಬೇಕಾಗಿರುತ್ತೆ. ಈಗ ನಾಡಿದ್ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿ ಆಗ್ತಾ ಇದೆ. ಇವರೇ ಮುಂದಾಳತ್ವ ವಹಿಸ್ಕೊಂಡು ಪ್ರತಿ ಮನೆಗೆ ಹೋಗಿ, ಈಗಲೇ ಅವ್ರು ಹೇಳಿದ್ರು 4,000ದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗೆ ಹೋಗಿ ಈ ಬಗ್ಗೆ ಎಲ್ಲ ಆಮಂತ್ರಣ ಕೊಡುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಿಜ ಕೂಡ ಬಹಳ ಮೆಚ್ಚುಗೆ ಪಡುವಂಥ ವಿಷಯ, ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ಇದೀಗ ಕೆಲವೇ ದಿನಗಳು ಬಾಕಿ ಇರೋದು, ಹೇಳೋಕ್ಕೆ ಈಗ ನಾವು ತಿಂಗಳದ ಹಿಡಿದು ಕೂಡ ಕೆಲವೇ ದಿನ ಬಾಕಿ ಇರುವಂಥದ್ದು. ಯಾವ ಥರ ಸಿದ್ಧತೆ ಆಗ್ತಾ ಇದೆ, ಯಾವ ಥರ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನುವಂಥ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ? ಎಲ್ರಿಗೂ ನಮಸ್ಕಾರ. ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಮಾರ್ಚ್ 3ರಿಂದ 11ನೇ ತಾರೀಕಿನವರೆಗೆ
ಅಷ್ಟಬಂಧ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಕ್ಷಣಗಣನೆ ಆರಂಭ ಆಗಿದೆ. ಈ ಕೆಲಸಗಳು ಕೂಡ ನಾವು ಆರಂಭದಲ್ಲಿ ಕೇವಲ ವಿಜಯ ಗೋಪುರವನ್ನು ಮಾತ್ರ ನಿರ್ಮಾಣ ಮಾಡೋದು ಅಂತ ಹೇಳಿ ನಿಶ್ಚಯ ಮಾಡಿದ್ದು. ಆದರೆ ಭಕ್ತಾದಿಗಳ ಏನು ಉತ್ಸಾಹ ಇದೆ, ಅವರ ಸಹಕಾರ ಏನು ಉಂಟು, ಪ್ರೇರಣೆಯಿಂದಾಗಿ ಇತರ ಎಲ್ಲ ಅಭಿವೃದ್ಧಿ ಕೆಲಸಗಳು, ಹೊರಾಂಗಣಕ್ಕೆ 4 ಬದಿಗಳಿಗೆ ಕಲ್ಲು ಹಾಸುವಂಥದ್ದು, ಒಳಗಿನ ಪೌಳಿಗೆ ಕೆತ್ತನೆಯ ಕಾಷ್ಟಶಿಲ್ಪವನ್ನು ಅಳವಡಿಸುವಂಥದ್ದು, ಇದೆಲ್ಲ ಕೆಲಸಗಳು ಆಗ್ತಾಯಿದೆ. ಹಾಗಾಗಿ ಇನ್ನು 1 ತಿಂಗಳು ಬಾಕಿ ಇದೆ. ಈ 1 ತಿಂಗಳಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕು. ಹಾಗಾಗಿ ಆ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿದೆ. ಎಲ್ಲ ಊರವರ ಹಾಗೂ ಪರ ಊರ ದಾನಿಗಳ ಸಹಕಾರದಿಂದ, ವಿಶೇಷವಾಗಿ ನಮ್ಮ ಮಾನ್ಯ ಶಶಿಧರ ಶೆಟ್ಟರು, ನಮ್ಮ ವಿಜಯ ಗೋಪುರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಅವರ ಒಂದು ನೇತೃತ್ವ, ಅದ್ಭುತವಾದಂತಹ ನೇತೃತ್ವ, ಅವರ ನೇತೃತ್ವದಲ್ಲಿ ಈ ಕೆಲಸಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ. ಓಕೆ, ಸೊ ಈಗ ಸಿದ್ಧತೆ ಎಲ್ಲ ಹೇಳಿದೆ, ಎಲ್ಲ ಕಮಿಟಿ ಎಲ್ಲ ಆಗಿದೆ, ಪೂರ್ವ ತಯಾರಿ ಎಲ್ಲ ಆಗಿರುವಂಥದ್ದು. ಈ ನಾಡಿದ್ದು ಜನಗಳು ಯಾವ ಥರ ಬರುವಂಥ ನಿರೀಕ್ಷೆ ಇದೆ, ಜನಗಳು ಯಾಕೆ ಬರಬೇಕು ಅಂತ ನೀವು ಹೇಳ್ತೀರಾ? ಇಲ್ಲಿ ನಾವು ಉಜಿರೆಯ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ವಿಜಯ ಗೋಪುರ ನಿರ್ಮಾಣದ ಒಂದು ಕೆಲಸ ನಾವು ಆರಂಭ ಮಾಡುವಾಗ ನಮಗೆ ಒಂದು ದೈವದ ಪ್ರೇರಣೆ ಅಂತ ಹೇಳ್ಬೋದು. ಈ ಯಾವಾಗಲೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಜನರಿಗೋಸ್ಕರ, ಭಕ್ತಾದಿಗಳಿಗೋಸ್ಕರ ಇರಬೇಕು ಅನ್ನುವಂತಹ ಒಂದು ಕಲ್ಪನೆ ನಮ್ಮದು. ಹಾಗಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಂಥದ್ದು ಸಹಜ. ಆದರೆ ಒಂದು ಶ್ರದ್ಧಾ ಕೇಂದ್ರದ ದೇವಸ್ಥಾನದ ಮೊಕ್ತೇಸರನಾಗಿ ನಾವು ಭಕ್ತಾದಿಗಳ ಮತ್ತು ಜನರ ಮಧ್ಯೆ ಹೋಗಿ ಆ ಒಂದು ಸಂಬಂಧವನ್ನು ಬೆಳೆಸಬೇಕಾದಂತಹ ಕರ್ತವ್ಯ ನಮ್ಮಲ್ಲಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಉಜಿರೆ ಗ್ರಾಮದ ಪ್ರತಿಯೊಂದು ಮನೆಗೂ, ಯಾವುದೇ ಜಾತಿ ಇರಲಿ, ವರ್ಗ ಇರಲಿ, ಮತ ಇರಲಿ, ಪಂಗಡ ಇರಲಿ, ಯಾವುದನ್ನೂ ನಾವು ಭೇದ ಮಾಡದೆ ಎಲ್ಲರ ಮನೆಯ ಬಾಗಿಲಿಗೆ ಹೋಗಿ ಅವರಿಗೆ ಈ ನಿರ್ಮಾಣದ ಏನು ಮಾಹಿತಿ ಇದೆ ಅದನ್ನು ಕೊಟ್ಟಿದ್ದೇವೆ. ಇದು ಒಂದು ಬಹಳ ಐತಿಹಾಸಿಕ ಮತ್ತು ವಿಭಿನ್ನವಾದಂತಹ ಒಂದು ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ನಾನು ಒಬ್ಬನೇ ಇದರಲ್ಲಿ ಪಾಲ್ಗೊಂಡದ್ದಲ್ಲ, ಉಜಿರೆಯ ಎಲ್ಲ ನಾಗರಿಕರು, ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲಬೇಕು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತಹ ಜಾತ್ರಾ ಮಹೋತ್ಸವ, ಅದು ಕೂಡ ಸಾಮಾನ್ಯವಾಗಿ ಇಲ್ಲಿ ಸೇರುವಂತಹ ಭಕ್ತಾದಿಗಳ ಸಮೂಹಕ್ಕಿಂತ ಈ ಬಾರಿ ಜಾತ್ರೆಯಲ್ಲಿ ಸೇರಿದಂತಹ ಏನು ಭಕ್ತಾದಿಗಳ ಸಮೂಹ ಇದೆ ಅದು 2 ಪಟ್ಟು ಜಾಸ್ತಿ ಇತ್ತು. ಹಾಗಾಗಿ ಬ್ರಹ್ಮಕಲಶೋತ್ಸವಕ್ಕೂ ಕೂಡ ಇದೊಂದು ಪೂರ್ವ ಸೂಚನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬ್ರಹ್ಮಕಲಶೋತ್ಸವದಲ್ಲೂ ಕೂಡ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ 2-3 ಪಟ್ಟು ಜಾಸ್ತಿ ಜನ ಬಂದು ಇಲ್ಲಿ ಭಾಗವಹಿಸಿ ದೇವರ ಏನೊಂದು ಕೃಪೆಗೆ ಪಾತ್ರರಾಗುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಹಾಗಾಗಿ ಇದೊಂದು ಬ್ರಹ್ಮಕಲಶ ಉತ್ಸವ ಬಹಳ ಐತಿಹಾಸಿಕ ಬ್ರಹ್ಮಕಲಶ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಒಟ್ಟು ಎಷ್ಟು ಮನೆ ಆಗಿದೆ ಸರ್? ಸುಮಾರು 4156, ಸರಿಯಾಗಿ ಹೇಳುವುದಿದ್ರೆ 4156 ಮನೆಗಳಿಗೆ ನಾವು ಭೇಟಿ ನೀಡಿದ್ದೇವೆ. ಉಜಿರೆ ಗ್ರಾಮ ಹಾಗೂ ಇದಕ್ಕೆ ಹೊಂದಿಕೊಂಡಂತಹ ನಮ್ಮ ಉಳಿದ ಗ್ರಾಮಗಳು ಎಲ್ಲ ಸೇರಿ ಒಂದು 4156 ಮನೆಗಳಿಗೆ ಭೇಟಿ ನೀಡಿದ್ದೇವೆ. ಸರ್, ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾದ ಒಂದು ವಿಚಾರವನ್ನು ನಾವು ಹೇಳಬೇಕಾಗುತ್ತೆ. ಬಹಳ ಕುತೂಹಲಕಾರಿ ವಿಚಾರ ಇದು. ಧರ್ಮಸ್ಥಳಕ್ಕೂ ಈ ಒಂದು ಜನಾರ್ದನ ಸ್ವಾಮಿ ದೇವಸ್ಥಾನದ ಒಬ್ಬ ವಿಶೇಷವಾದ ನಂಟಿರುವಂಥದ್ದು ಅಂತ, ವಿಶೇಷವಾಗಿ ಯಕ್ಷಗಾನದ ವಿಚಾರವಾಗಿ ಅದು ಏನು ಅನ್ನೋದನ್ನು ನೀವಾಗಿ ಹೇಳಿದರೆ ಜನಗಳಿಗೆ ಉತ್ತಮ ಅನ್ನೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನಕ್ಕೆ ಒಂದು ಅನನ್ಯವಾದಂತಹ ಒಂದು ಸಂಬಂಧ ಇದೆ. ಇದು ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಬಹುಶಃ ವೈಯಕ್ತಿಕ ಮಟ್ಟದಲ್ಲಿ ಹಿಂದಿನ ಹೆಗ್ಗಡೆಯವರು ಮತ್ತು ಇಲ್ಲಿಯ ಆಡಳಿತ ಮುಕ್ತೇಶ್ವರಗಳು ವಿಶೇಷವಾದಂತಹ ಒಂದು ಸಂಬಂಧವನ್ನು ಹೊಂದಿದ್ದಾರೆ. ಆದರೆ ಇದಕ್ಕಿಂತ ಮಿಗಿಲಾದಂತಹ ಒಂದು ಸಂಬಂಧ ನಮ್ಮ ಈ 2 ಕ್ಷೇತ್ರಗಳಿಗಿದೆ. ಇಲ್ಲಿ ಇರುವಂತಹ ಸಂಬಂಧ ಏನು ಅಂತ ಹೇಳಿದರೆ ದೇವರು ಮತ್ತು ದೈವಗಳಿಗೆ ಇರುವಂಥ ಸಂಬಂಧ. ಇದು ಶತಮಾನದಿಂದ ಹಿಂದೆ ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಇಲ್ಲಿ ಮಕರ ಸಂಕ್ರಾಂತಿಗೆ ಇಲ್ಲಿ ಕೊಡಿ ಇರ್ತದೆ, ಧ್ವಜಾರೋಹಣ ಆಗ್ತದೆ. ಅಲ್ಲಿ ಮಕರ ಸಂಕ್ರಾಂತಿಯಂದು ಧರ್ಮಸ್ಥಳ ಏನು ನೇಮ ನಡೀತದೆ ಅದು ಆವತ್ತು ನಡೆಯುವುದಿಲ್ಲ. 2 ದಿನ ಹಿಂದೆ ಅಲ್ಲಿ ಈ ನೇಮವನ್ನು ಅಲ್ಲಿ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದರೆ 14 ಜನವರಿ 14 ಏನು ಮಕರ ಸಂಕ್ರಾಂತಿ ಬರ್ತದೆ, ಆವತ್ತು ಅಲ್ಲಿಯ ದೈವಗಳು ಉಜಿರೆಯ ಜಾತ್ರೆಗೆ ಬರುವಂತಹ ಒಂದು ಸಂಪ್ರದಾಯ ಇದೆ ಅನ್ನುವಂತಹ ಪ್ರತೀತಿ ಇದೆ. ಹಾಗಾಗಿ ಇದು ಒಂದು ಅನನ್ಯ, ಯಾವುದೇ ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ದೇಶದಲ್ಲಿ ಇರ್ಬೋದು, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ದೇವರುಗಳು ಬರುವಂತಹ ಒಂದು ಯಾವುದೇ ದಾಖಲೆಗಳು ಅಥವಾ ಸಂಪ್ರದಾಯಗಳು ಇಲ್ಲ. ಇದೊಂದು ವಿಶೇಷತೆ. ಅದರ ಜೊತೆಗೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಕ್ಷಗಾನ ಬಯಲಾಟ ಏನು ಇದೆ ಅದು ಬಹಳ ಪ್ರಸಿದ್ಧಿಯನ್ನು ಪಡೆದಂಥದ್ದು.
ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಿರುಗಾಟ ಆರಂಭ ಆಗಿ ಮೊದಲನೇ ಸೇವೆಯ ಆಗುವಂಥದ್ದು ನಮ್ಮ ಪಡುವೆಟ್ಟು ಮನೆಯಲ್ಲಿ. ಇದು ಬಹಳ ಹಿಂದಿನಿಂದಲೂ ಕ್ಷೇತ್ರದ ಧರ್ಮಸ್ಥಳದ ಮೇಳ ಆರಂಭ ಆದ ದಿನದಿಂದಲೂ ಕೂಡ ಈ ಒಂದು ಪದ್ಧತಿ ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಓಕೆ, ಸೊ ಆ ಪದ್ಧತಿ ಬರುವಂಥ ಹಿನ್ನೆಲೆ ಏನಾದರೂ ಗೊತ್ತಾ ಸರ್? ಯಾಕೆ ಹೇಗೆ ಬಂತು ಆ ಹಿನ್ನೆಲೆ ಅಂತ? ಅದು ಬಹುಶಃ ನಿಮ್ಮ ಆ ಒಂದು ಮನೆತನವೇ ತುಂಬ ಹೆಸರು ಪಡೆದಿರುವಂಥದ್ದು ಈ ಕ್ಷೇತ್ರಕ್ಕಾಗಿರ್ಬೋದು, ಎಲ್ಲ ಕಡೆ ಒಂದು ಬಹಳ ಒಂದು ಆ ಮಹತ್ವವೇ ಬೇರೆ ನಿಮ್ಮ ಆ ಮನೆತನಕ್ಕೆ. ಆದರೆ ಅಲ್ಲಿ ಈ ಥರ ಒಂದು ಯಕ್ಷಗಾನ ಪ್ರಸಂಗ ನಡೆಯುವಂಥ ಒಂದು ಆ ಬಂದಿರೋ ಪದ್ಧತಿ ಯಾಕೆ ಬಂದಿರ್ಬೋದು? ನಾನು ಹೇಳಿದ ಹಾಗೆ ಅದು ದೈವ ಇಚ್ಛೆ. ನೀವು ಯಾವುದು ಮನುಷ್ಯನ ಮಾಡಿದ್ದು ಯಾವುದೂ ಇಲ್ಲ, ಎಲ್ಲ ದೈವ ಪ್ರೇರಣೆಯಿಂದ ದೇವರ ಅನುಗ್ರಹದಿಂದ ಆಗುವಂಥದ್ದು. ಈ ವ್ಯಕ್ತಿಗತವಾಗಿ ನಾವು ಎಷ್ಟೂ ಹೇಳ್ಬೋದು, ಆದರೆ ಇಲ್ಲಿ ದೇವರುಗಳ ಒಂದು ಪ್ರೇರಣೆ ಎರಡು, ಶ್ರೀ ಮಂಜುನಾಥ ಸ್ವಾಮಿ ಈಗ ಜನಾರ್ದನ ಸ್ವಾಮಿ, ಅದಕ್ಕೆ ಸರಿಯಾಗಿ ನಮ್ಮ ಹಿರಿಯರು ನಡ್ಕೊಂಡಿದ್ದಾರೆ. ಹೆಗ್ಗಡೆಯವರು ಇರ್ಬೋದು ಅಥವಾ ಪಡುವೆಟ್ನಾಯ ಮನೆತನದವರು ಇರ್ಬೋದು. ಆ ಮೂಲಕ ಈ ಒಂದು ಸಂಪ್ರದಾಯ ಬಹಳ ಒಳ್ಳೆಯ ರೀತಿಯಿಂದ ಈಗಲೂ ನಡೀತಾ ಬರ್ತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ. ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಬ್ರಹ್ಮಕಲಶ ಆಗೋಕ್ಕಿದೆ, ಎಲ್ಲ ಸಿದ್ಧತೆ ಆಗ್ತಾ ಇರುವಂಥದ್ದು. ಇದೀಗ ಈ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಘುರಾಮ್ ಶೆಟ್ಟಿ ಸಾಧನ ಇದ್ದಾರೆ ಸರ್. ಈಗಲೇ ಎಲ್ಲ ಕೂಡ ಸಭೆ ಮೀಟಿಂಗ್ ಎಲ್ಲ ಆಗ್ತಾ ಇದೆ, ಭರ್ಜರಿ ತಯಾರಿ ಕೂಡ ಆಗ್ತಾ ಇರುವಂಥದ್ದು. ಇನ್ನು 1 ತಿಂಗಳಷ್ಟು ಸಮಯ ಇರುವಂಥದ್ದು. ಯಾವ ಥರ ಸಿದ್ಧತೆಗೆ ಆಗ್ತಾ ಇದೆ ಅಂದರೆ ಇದೀಗ ಬಹುಶಃ ಊರೇ ಸಂಭ್ರಮಿಸುವಂಥ ಒಂದು ಸಮಯ ನಮಗೆ. ಬಹುಶಃ ನನಗೆ ಇದು ಉಜಿರೆಯಲ್ಲಿ 3ನೆಯ ಬ್ರಹ್ಮಕಲಶ. ಕಳೆದ 2 ಬ್ರಹ್ಮಕಲಶದಲ್ಲಿ ಕೂಡ ನಾನು ಸಕ್ರಿಯನಾಗಿ ಪಾಲ್ಗೊಂಡಿದ್ದೆ. ಇದೀಗ ಈ ಬ್ರಹ್ಮಕಲಶದಲ್ಲಿ ಕೂಡ ನಮಗೊಂದು ಯೋಗ ಸಿಕ್ಕಿದೆ. ಬಹುಶಃ ಇದು ಒಂದು ಇತಿಹಾಸ ಆಗ್ಬೋದು. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮಕಲಶ ಈ ವರ್ಷ ಬಂದ ಮಟ್ಟಿಗೆ ಬಹುಶಃ ಕಮ್ಮಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಬ್ರಹ್ಮಕಲಶ ನಡೀತಾ ಇಲ್ಲ. ಕಳೆದ 12 ವರ್ಷದ ಹಿಂದೆ ನಡೆದಾಗ ಅಲ್ಲಲ್ಲಿ ಬ್ರಹ್ಮಕಲಶ ಆಗ್ತಾಯಿತ್ತು. ಈ ವರ್ಷ ಕಮ್ಮಿ. ಆದ್ದರಿಂದ ನಮಗೆ ಭಾಳಷ್ಟು ಸ್ವಲ್ಪ ಜನರ ನಿರೀಕ್ಷೆ ಇದೆ. ತುಂಬ ಜನ ಸೇರ್ಬೋದು. ನಾವು ಅದನ್ನು ಹೇಗೆ ನಿಭಾಯಿಸುವುದು ಎನ್ನುವಂಥ ಒಂದು ಪ್ರಶ್ನೆಯಲ್ಲಿ ನಾವೆಲ್ಲ ಇದ್ದೇವೆ. ಚರ್ಚೆ ನಡೀತಾ ಇದೆ. ಆದರೆ ನಮಗೆ ಈ ಸರಿ ಬಲವಾದಂಥ ಒಂದು ಧೈರ್ಯ ಬಂದದ್ದು ನಮ್ಮ ಮಾನ್ಯ ಶಶಿಧರ ಶೆಟ್ಟಿಯವರು ಈ ಒಟ್ಟು ಒಂದು ಬ್ರಹ್ಮಕಲಶೋತ್ಸವ ಆಗಲಿ ಅಥವಾ ರಾಜಗೋಪುರದಾಗಲಿ ನೇತೃತ್ವವನ್ನು ವಹಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿರುವಂಥದ್ದು. ಬಹುಶಃ ಎಲ್ರಿಗೂ ಶಕ್ತಿ ತುಂಬಿ ಅವರು ಮುನ್ನಡೆಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ಸಲದ ಬ್ರಹ್ಮಕಲಶ ಖಂಡಿತವಾಗಿಯೂ ಬಹಳ ಯಶಸ್ವಿಯಾಗಿ ನಡೀತದೆ ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಇನ್ನು ನೀವು ಕೂಡ ಉಜಿರೆಯವರೇ. ಈಗ ಉಜಿರೆಯಲ್ಲಿ ಇಂತಹ ಒಂದು ರಾಜಗೋಪುರ ಎಲ್ಲೂ ಕೂಡ ಇಲ್ಲ. ಆ್ಯಕ್ಚುಲಿ ನಮ್ಮ ತಾಲೂಕಲ್ಲೂ ಇಲ್ಲ, ಕೆಲವೊಂದು ಬಹಳ ವಿಶೇಷವಾಗಿ ಕಾಣುವಂಥದ್ದು ಇಂತಹ ರಾಜಗೋಪುರ. ಈಗ ನಿಮ್ಮ ಈ ಒಂದು ಗ್ರಾಮದ ನಿಮ್ಮ ಒಂದು ಊರಲ್ಲಿ ಈ ಥರ ಒಂದು ರಾಜಗೋಪುರ ಆಗೋದು ನಿಮಗೂ ಎಷ್ಟು ಖುಷಿ ಕೊಡ್ತಾರೆ? ಬಹಳಷ್ಟು ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಕಲ್ಪನೆಗೆ ಮೀರಿ ಒಂದು ಭಾಳ ಸುಂದರವಾಗಿ ಬಂದಿದೆ. ಈ ಪರಿಸರದಲ್ಲಿ ಎಲ್ಲಿಯೂ ಇಂಥ ರಾಜಗೋಪುರ ಇಲ್ಲ. ಅದು ಕೂಡ ನಮ್ಮ ಹಿರಿಯರಾದಂಥ ವಿಜಯರಾಘವ ಪಡುವೆಟ್ನವರು ಏನು ಕನಸು ಕಂಡಿದ್ರು ಅದು ಇವತ್ತು ನನಸಾಗಿದೆ. ಅದು ಬಹುಶಃ ನಮ್ಮ ಊರಿನ ಎಲ್ಲ ಜನರ ಕನಸು ಕೂಡ ಆಗಿತ್ತು. ಇದೀಗ ಭಾಳ ಸುಂದರವಾಗಿ ಆಗಿರುವಂಥದ್ದು ನಮ್ಮ ಊರಿಗೆ ಒಂದು ಗರಿಯಿಟ್ಟಾಗಿ ಆಗಿದೆ. ಖಂಡಿತವಾಗಿಯೂ ಊರಿಗೆ ಒಳ್ಳೆಯದಾಗ್ತದೆ ಎನ್ನುವ ಭರವಸೆ ನನಗಿದೆ. ಇದೀಗ ನೀವೇ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ, ಇದು ಅಶ್ವತ್ಥ ಕಟ್ಟೆ. ಇದು ಎಕ್ಸಾಕ್ಟಾಗಿ ಈ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಟ್ಟು 1 ಕಿಲೋಮೀಟ್ರಷ್ಟು ದೂರ ಇದೆ. ಅಷ್ಟು ದೂರದಲ್ಲಿ ಆ ಒಂದು ಅಶ್ವತ್ಥ ಕಟ್ಟೆ ಇದೆ. ಅಲ್ಲಿ ಹೋಗಿ ಆ ದೇವರೊಂದು ಪೂಜೆ ಕೂಡ ಆಗುತ್ತೆ. ಅಲ್ಲಿಂದ ರಥಬೀದಿ ಮೂಲಕ ಈ ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಬರುವಂಥದ್ದು. ನಿಜ ಕೂಡ ಇಂತಹ ಒಂದು ರಥಬೀದಿ ಎಲ್ಲೂ ಕೂಡ ಇಲ್ಲ. ನಾವು ಎಲ್ಲೂ ನೋಡು ಕೂಡ ಇಲ್ಲ, ಎಲ್ಲೂ ಕೇಳು ಕೂಡ ಇಲ್ಲ. ಅಷ್ಟು ದೊಡ್ಡದಾಗಿರೋದು ರಥಬೀದಿ ಇದೆ. ಅದ್ರ ಜೊತೆಯಾಗಿ ನೀವು ನೋಡ್ತಿರ್ಬೋದು ಆ ರಾಜಗೋಪುರ ಒಟ್ಟು 52 ಅಡಿ ಎತ್ತರದ ರಾಜಗೋಪುರ ಇದೆ. ಒಟ್ಟು 28 ಅಡಿಯಷ್ಟು ಅಗಲದಷ್ಟು ಅಗಲ ಕೂಡ ಇದೆ. ಇನ್ನು ಪೌಳಿ ಕೂಡ ಅಷ್ಟೇ 112 ಅಡಿಯಷ್ಟು ಅಗಲ ಪೌಳಿ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ಈ ರಥಬೀದಿ, ಇನ್ನೊಂದು ಕಡೆ ಆ ಅಶ್ವತ್ಥ ಕಟ್ಟೆ, ಇನ್ನೊಂದು ಇಲ್ಲಿ ನೋಡ್ಬೋದು ಆ ಗರ್ಭಗುಡಿ ನೋಡ್ಬೋದು. ನೇರವಾಗಿ ಆ ಅಶ್ವತ್ಥ ಕಟ್ಟೆಯಿಂದ ನಿಂತು ನೋಡಿದ್ರು ಕೂಡ ಹಾಗೆಯೇ ನಿಮಗೆ ನೇರವಾಗಿ ಆ ಗರ್ಭಗುಡಿ ಕಾಣಿಸುತ್ತೆ. ಅಲ್ಲಿ ಆ ಸ್ವಾಮಿ ಕಾಣಿಸುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿರುವಂಥದ್ದು. ಅಂತಹ ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಆಗಲೇ ಹೇಳಿದರು ಅನೇಕ ಮಂದಿ, ಇವನು ಶಶಿಧರ ಶೆಟ್ಟಿ ಬರೋಡ ಕೂಡ ಹೇಳಿದರು, ಈ ದೇವಸ್ಥಾನ ಹೇಗೆ, ಇದರ ಹಿನ್ನೆಲೆ ಹೇಗೆ, ಇದರ ಮಹತ್ವ ಏನು, ಯಾವ ಥರ ಧರ್ಮಸ್ಥಳಕ್ಕೂ ಈ ಒಂದು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೊಂದು ನಂಟಿದೆ, ಯಾವ ಥರ ಈ ಒಂದು ಇಲ್ಲಿನ ಆನುವಂಶಿಕ ಮುಕ್ತೇಸರಾಗಿರುವಂಥ ವಿಜಯ ರಾಘವೇಂದ್ರ ಪಡುವೆಟ್ನಾಯವರ ಮನೆಗೂ ಧರ್ಮಸ್ಥಳಕ್ಕೂ ನಂಟು ಇದೆ. ಯಕ್ಷಗಾನದ ಮೇಳ ಯಾವ ರೀತಿಯಾಗಿ ಅವರ ಮನೆಯಲ್ಲಿ ಪ್ರಥಮ ಮೇಳ ಆಗುತ್ತೆ ಎಲ್ಲವನ್ನು ಕೂಡ ಬಹಳ ವಿಶೇಷವಾಗಿ ಮಾಹಿತಿದಾಯಕವಾಗಿ ಎಲ್ಲವೂ ಕೂಡ ಒಂದು ನಮಗೆ ವಿವರಣೆ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇದೀಗ ನಾವಿರುವಂಥದ್ದು ಎಕ್ಸಾಕ್ಟಾಗಿ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯಗೋಪುರದ ಮುಂಭಾಗ ಇದ್ದೀವಿ. ಇನ್ನು ಕೆಲವೇ ದಿನಗಳು
ಇರುವಂಥದ್ದು. ಆಗಲೇ ಹೇಳಿದರು, ನೇರವಾಗಿ ಖುದ್ದಾಗಿ ಇಲ್ಲಿರುವಂತಹ ಆನುವಂಶಿಕ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶರತ್ಕೃಷ್ಣ ಪಡ್ವೆಟ್ಟಯ್ಯವರು ಅವರು ಕೂಡ ಹಾಗೇನೆ ಅವರೇ ಖುದ್ದಾಗಿ ಪ್ರತಿ ಮನೆಗೆ ಹೋಗಿ ಉಜಿರೆ ಗ್ರಾಮದ ಉಜಿರೆ ಊರಿನ ಪ್ರತಿ ಮನೆಗೆ ಹೋಗಿ 4152 ಏನು ಹೇಳಿದರು ಅಷ್ಟು ಮನೆಗೆ ಹೋಗಿ ಈ ಒಂದು ಗೋಪುರದ ಬಗ್ಗೆ, ಈ ನಿರ್ಮಾಣದ ಬಗ್ಗೆ, ಜೊತೆಗೆ ನಾಡಿನ ಕಾರ್ಯಕ್ರಮ ಬಗ್ಗೆ ಪ್ರತಿಯೊಂದು ಕಡೆ ಹೋಗಿ ಮಾಹಿತಿ ಕೊಟ್ಟಿರುವಂಥದ್ದು. ನಿಜಕ್ಕೂ ಕೂಡ ಅಂತಹ ಒಂದು ಸರಳ ಸಜ್ಜನಿಕೆ ವ್ಯಕ್ತಿ ನಮ್ಮ ಒಂದು ಊರಲ್ಲಿರುವುದು ನಮಗೂ ಕೂಡ ಹೆಮ್ಮೆ. ಇನ್ನು ನಾಡಿದಾಗಿರುವಂಥ ಈ ಬ್ರಹ್ಮಕಲಶಕ್ಕೆ, ಈ ವಿಜಯಗೋಪುರ ಲೋಕಾರ್ಪಣೆಗೆ, ಅದೇ ರೀತಿಯಾಗಿ ಬ್ರಹ್ಮರಥ ಸಮರ್ಪಣೆಗೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಹೆಮ್ಮೆಯ ಕಾರ್ಯಕ್ರಮ, ನಮ್ಮ ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಶ್ರದ್ಧಾ ಕೇಂದ್ರ. ಹಾಗಾಗಿ ಪ್ರತಿಯೊಬ್ಬರು ಭಾಗಿಯಾದರೆ ಪ್ರತಿಯೊಬ್ಬರು ಕೂಡ ಆ ದೇವರ ಒಂದು ಕೃಪೆಗೆ ಪಾತ್ರ ಆಗ್ಬೋದು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.